ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್. ಪವರ್ಡ್ ಬೈ ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ಮತ್ತು ಸಂತೋಷ್ ಬಾಯ್ಲ್ಡ್ ರೈಸ್. ಸಹ ಪ್ರಾಯೋಜಕರು ಹಾಯ್ ಹಲೋ ನಮಸ್ಕಾರ. ನಮ್ಮ ಟಿ ಇದು ಒಂದು ಪುನಂಚಿತಿ ಅನನಕಲು ಅಕ್ಕನಕಲು ಅಜ್ಜನಕಲು ಆಮೇತೆಲದಕಲು ಇಮೇತೆಲದಕಲು ಭರಿತೆಲದಕಲು ನಡುತೆಲದಕಲು ಒನಸಾಯನಕಲು ಒನಸಾಯರಪನಕಲು ಉದ್ದದಕಲು ಗುದ್ದದಕಲು ತೋರದಕಲು ಸಬರದಕಲು ಮಾತೆರಲಿ ಒಂದು ಕಾರ್ಯಕ್ರಮ ಆತ್ಮೀಯ ಸ್ವಾಗತ ಬಂದೊಂದಲ್ಲ. ನಿಂತಿರೋ ನಿಪುಣರೇ, ಕುಳಿತಿರೋ ಕುಶಲ, ರತ್ತ ಐತೆ ಚಲಿಸುತ್ತಿರೋ ಮಾನ್ಯರ ಮಹಿಳೆಯರೇ, ಇದು ನಮ್ಮ ಟಿವಿ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಸೂಪರ್ ಸಿಂಗರ್ ಸೀಸನ್ 3 ಪವರ್ಡ್ ಬೈ ಸಂತೋಷ್ 2 ಸ್ಟಾರ್ ರೈಸ್ ಭದ್ರಾವತಿ. ಕರ್ನಾಟಕದ ಮೂಲೆ ಮೂಲೆಗಳಿಂದ ಅದೆಷ್ಟೋ ಗಾಯಕರು ಬಂದು ಈ ವೇದಿಕೆಯಲ್ಲಿ ಹಾಡಿ ಎಲ್ಲರ ಮನಸ್ಸನ್ನು ಗೆದ್ದಿರ್ತಕ್ಕಂಥ ಈ ಒಂದು ಸುತ್ತಿನಲ್ಲಿ ಇವತ್ತು ನಾವು ಸ್ಪೆಷಲ್ ರೌಂಡ್ಗೆ ಹೋಗ್ತಾ ಇದ್ದೇವೆ. ಈ ಒಂದು ಸುತ್ತಿನಲ್ಲಿ ನಮ್ಮ ತುಳುನಾಡಿನ ಹೆಮ್ಮೆಯ ಸಂಗೀತ ನಿರ್ದೇಶಕ ಗುರುಕಿರಣ್ ಇವರ ಸುತ್ತು. ಈ ಒಂದು ಸುತ್ತಿನಲ್ಲಿ ಎಲ್ಲ ಗುರುಕಿರಣ್ ಅವರ ಸೂಪರ್ ಹಿಟ್ ಹಾಡುಗಳನ್ನು ಹಾಡಿ ನಮ್ಮ ಗಾಯಕರು ಯಾವ ರೀತಿಯಾಗಿ ಜನರ ಮನಸ್ಸನ್ನು ಕದೀತಾರೆ ಎನ್ನುವಂಥದ್ದನ್ನು ಕಾದು ನೋಡುವಂಥ ಸಮಯ. ಹಾಗಾಗಿ ಈ ಒಂದು ಕಾರ್ಯಕ್ರಮಕ್ಕೆ ತೀರ್ಪುಗಾರರನ್ನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸುವಂತಹ ಹೊತ್ತು. ನಮ್ಮೊಂದಿಗೆ ಇದ್ದಾರೆ ದಕ್ಷಿಣ ಭಾರತದ ಸಿನಿಮಾ ರಂಗದಲ್ಲಿ ಹಿನ್ನೆಲೆ ಸಂಗೀತಗಾರರಾಗಿ, ನಟರಾಗಿ ಎಲ್ಲರ ಮನಸ್ಸನ್ನು ಗೆದ್ದಂತಹ ನಮ್ಮ ನೆಚ್ಚಿನ ಗುರುಕಿರಣ್ ಸರ್. ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸ್ವಾಗತ. ತನ್ನ ತಂದೆಯಂತೆ ಕದ್ರಿ ಪರಿಸರದಿಂದ ನಮ್ಮ ಊರಿನ ಹೆಸರನ್ನು ವಿಶ್ವಾದ್ಯಂತ ಪಸರಿಸಿ ಸಂಗೀತ ಲೋಕದಲ್ಲಿ ಉತ್ತಮವಾದಂಥ ಸಾಧನೆಯನ್ನು ಮಾಡಿ ಕನ್ನಡಿಗರ ಮನಸ್ಸನ್ನು ಗೆದ್ದ ನಮ್ಮೆಲ್ಲರ ನೆಚ್ಚಿನ ಪ್ರೀತಿಯ ಕದ್ರಿ ಮಣಿಕಾಂತ್ ಸರ್. ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸ್ವಾಗತ. ಇವರು ನಮ್ಮೆಲ್ಲರ ಪ್ರೀತಿಯ ಹಿರಿಯರು, ತಪ್ಪಿ ನಡೆದಾಗ ತಿದ್ದಿ ನಡೆಸುವವರು, ಹಾಗೂ ಇವರು ಮಾಡಿದಂಥ ಎಲ್ಲ ಸಿನಿಮಾಗಳು ಕೂಡ ನಮ್ಮ ಎಲ್ಲರಿಗೂ ಇವತ್ತಿಗೂ ಚಿರಪರಿಚಿತ. ಹಾಗೂ ಇವರು ನೀಡಿದಂಥ ಹಾಡುಗಳು ಕನ್ನಡಿಗರ ಮನೆ ಮಾತಾಗಿರ್ತಕ್ಕಂಥ ಹಾಡುಗಳು. ನಮ್ಮೆಲ್ಲರ ಪ್ರೀತಿಯ ನಿರ್ದೇಶಕ, ನಟ, ಸಂಗೀತ ನಿರ್ದೇಶಕ ವಿ ಮನೋಹರ್ ಸರ್. ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸ್ವಾಗತ. ತನ್ನ ಕೈಚಳಕದೊಂದಿಗೆ ಸಂಗೀತ ಲೋಕದಲ್ಲಿ, ಹಿನ್ನೆಲೆ ಸಂಗೀತದಲ್ಲಿ ತನ್ನದೇ ಆದಂಥ ಛಾಪನ್ನು ಮೂಡಿಸಿದಂಥ ಇನ್ನೋರ್ವ ನಮ್ಮೆಲ್ಲರ ನೆಚ್ಚಿನ ರಾಜ್ಗೋಪಾಲ್ ಸರ್. ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸ್ವಾಗತ. ಸೂಪರ್ ಸಿಂಗರ್ ಸೀಸನ್ 3ಯ ಎಲ್ಲ ಸಂಗೀತ ದಿಗ್ಗಜರು ತೀರ್ಪುಗಾರರಾಗಿ ನಮ್ಮೊಂದಿಗಿದ್ದಾರೆ. ಎಲ್ಲರನ್ನ ಆತ್ಮೀಯವಾಗಿ ಸ್ವಾಗತಿಸುತ್ತಾ ಇದೀಗ ನಾವು ಈ ಸುತ್ತನ್ನು ಪ್ರಾರಂಭಿಸುವಂಥ ಹೊತ್ತು. ನಾನು ಹೇಳಿದಾಗಲೇ ಈ ಒಂದು ಸುತ್ತು ಎಲ್ಲರನ್ನ ಮನರಂಜಿಸುವಂತಹ ಸುತ್ತು. ಯಾಕಂತ ಹೇಳಿದ್ರೆ ನಾಡಿಯಲ್ಲಿ ನೆತ್ತರು ಹರಿಯೋದು ಮುಂದೆ ಹೋದರು ತನ ನಾನ ನಾನ ತನ ನಾನ 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 ನಾ ಎಲ್ಲರೂ ಕೇಳಿರ್ತಕ್ಕಂಥ ಗೀತೆ ಕೊಲ್ಲೆ ನನ್ನನ್ನೇ. ಈ ಒಂದು ಗೀತೆಯನ್ನು ಪ್ರೀತಿಸುವಂಥ ಹೃದಯಗಳು ಕದ್ದು ಮುಚ್ಚಿ ಆಗಲಿ, ಆ ಕಡೆ ಆಗಲಿ ಈ ಕಡೆ ಆಗಲಿ ಸಿನಿಮಾವನ್ನು ನೋಡಿ ಈ ಒಂದು ಗೀತೆಯನ್ನು ತುಂಬ ಇಷ್ಟಪಟ್ಟಿದ್ರು. ಮಸ್ತ್ ಮಸ್ತ್ ಹುಡುಗಿ ಬಂದ್ಲು ಅಂತ ಹೇಳಿ ಎಲ್ಲರ ಮನಸ್ಸನ್ನು ಕದ್ದಂಥ ಗುರುಕಿರಣ್ ಸರ್ ರೌಂಡ್. ಇದೀಗ ಈ ಒಂದು ವೇದಿಕೆಯಲ್ಲಿ ಗುರುಕಿರಣ್ ಸರ್ ಆಡಿರ್ತಕ್ಕಂಥ ಗೀತೆಯನ್ನು ಪ್ರಸ್ತುತಪಡಿಸೋದಕ್ಕೆ ಈ ಒಂದು ಸುತ್ತಿನ ಪ್ರಥಮ ಸ್ಪರ್ಧಿಯನ್ನು ವೇದಿಕೆಗೆ ಬರಮಾಡಿಕೊಳ್ಳುವಂಥ ಹೊತ್ತು. ಪ್ಲೀಸ್ ವೆಲ್ಕಮ್ ಆನ್ ದ ಸ್ಟೇಜ್ ಸುನಿಲ್ ರಮೇಶ್ ಚಾಳನ್ನವರ್ ಫ್ರಮ್ ಜಮಖಂಡಿ. ಇಟ್ಟು ಸಿಂಹ ನಡಿಗೆ ಹೌಲ ಹೌಲ ಸೂರ್ಯ ಸಮನಾದ ತೇಜ ಅನ್ನಿರೆಲ್ಲರೂ ಹೌಲ ಹೌಲ ಘರನೆ ತಿರುಗಿದೆ ಧರಣಿ ನಿನ್ನ ನೋಡಿ ತರುಣಿ. ಘರನೆ ತಿರುಗಿದೆ ಧರಣಿ ನಿನ್ನ ನೋಡಿ ತರುಣಿ. ಲಲಲಾಮನಿ ಗಜಗಾಮಿನಿ ಬಳುಕೋ ನಡೆಗೆ ಕುಲುಕೋ ಜಡೆಗೆ ತಲೆ ತಿರುಗಿದೆ ಧರದಿನ ತಿರುಗಿದೆ ಅಮಲಿನಲ್ಲಿ. ನಾಗವಲ್ಲಿ ಘರನೆ ತಿರುಗಿದೆ ಧರಣಿ ನಿನ್ನ ನೋಡಿ ತರುಣಿ. ಘರನೆ ತಿರುಗಿದೆ ಧರಣಿ ನಿನ್ನ ನೋಡಿ ತರುಣಿ.
ಕಣ್ಣ ಅಂಚು ಬಾನ ಸೀಳು ಮಿಂಚು ನಿನ್ನ ನಗೆಯ ಸಂಚು ಖಡ್ಗದಂತೆ ಮೊನಚು ನಿನ್ನ ಕಣ್ಣ ಅಂಚು ಬಾನ ಸೀಳು ಮಿಂಚು ನಿನ್ನ ನಗೆಯ ಸಂಚು ನಿನ್ನ ಪಾದ ನುನುಪಾದ ಹೆಜ್ಜೆಯ ಇಡುವೆಡೆ ಭೂಕಂಪನ ಗುಟ್ಟಾಗಿ ನಡೆಯುತ್ತಿದೆ ಬೆದರಿದ ನಿನ್ನ ಸೌಂದರ್ಯದ ವಯ್ಯಾರದ ಜಳಗೆ ಸಿಲುಕಿಯ ಸೂರ್ಯ ಹೌಲ ಹೌಲ ಘರನೆ ಘರ ಘರನೆ ತಿರುಗಿದೆ ಧರಣಿ ನಿನ್ನ ನೋಡಿ ತರುಣಿ ಘರನೆ ಘರ ಘರನೆ ತಿರುಗಿದೆ ಧರಣಿ ನಿನ್ನ ನೋಡಿ ತರುಣಿ ಲಲರಾಮನಿ ಗಜಗಾಮಿನಿ ಬಳುಕು ನಡಿಗೆ ಹುಲುಕೋ ಜಡೆಗೆ ತಲೆ ತಿರುಗಿದೆ ಧರೆದಿನ ತಿರುಗಿದೆ ಅಮಲಿನಲ್ಲಿ ದಂತ ದಂತ ಬಣ್ಣ ಟುಂಕ ಟುಂಕ ಸಣ್ಣ ಇಂಥ ಕಾಂತಿಯನ್ನ ಕಂಡು ತಾರೆ ಖಿನ್ನ ದಂತ ದಂತ ಬಣ್ಣ ಟುಂಕ ಟುಂಕ ಸಣ್ಣ ಇಂಥ ಕಾಂತಿಯನ್ನ ಕಂಡು ತಾರೆ ಖಿನ್ನ ನಿನ್ನ ಕಂಡು ಮುದಗುಂಡು ಸೋಲನ್ನೇ ಅರಿಯದ ಈಶ್ವರನು ನಿನ್ನಂದ ಇನ್ನು ಶರಣು ಒಲಿದು ಬಾ ನಲಿದು ಬಾ ಸವಿಸಲ ಬಗೆ ಪಲ್ಲಂಗಕ್ಕೆ ಮದನ ಮದವ ಮರಿಸೋಣ ನಗವಲ್ಲೇ ಘರನೆ ಘರ ಘರನೆ ತಿರುಗಿದೆ ಧರಣಿ ನಿನ್ನ ನೋಡಿ ತರುಣಿ ಘರನೆ ಘರ ಘರನೆ ತಿರುಗಿದೆ ಧರಣಿ ನಿನ್ನ ನೋಡಿ ತರುಣಿ ಲಲರಾಮನಿ ಗಜಗಾಮಿನಿ ಬಳುಕೋ ನಡೆಗೆ ಕುಲುಕೋ ಜಡೆಗೆ ತಲೆ ತಿರುಗಿದೆ ಧರದಿನ ತಿರುಗಿದೆ ಅಮಲಿನಲ್ಲಿ ನಗವಲ್ಲಿ ಹೌಳ ಹೌಳ ಏನೋ ಸಮಸ್ಯೆ ಇದೆ ಅಲ್ವಾ ಏನೋ ಸಮಸ್ಯೆ ಇದೆ ಅದು ಹೌಳ ಹೌಳ ಅಂತ ಮಾಡಿ ಹೌಲ ಹೌಲ ನಂದು ಹೌಲ ಆಗಲಿಲ್ಲ ಅಷ್ಟು ಸರಿ. ನೀವು ಹಾಡಿರ್ತಕ್ಕಂಥ ಹಾಡು ಈ ಹಾಡು ನಮ್ಮ ತೀರ್ಪುಗಾರರಿಗೆ ಎಷ್ಟು ಇಷ್ಟ ಆಗಿದೆ ಅಂತ ಕೇಳುವಂಥ ಸಮಯ. ನನಗೆ ನಿಜವಾಗ್ಲೂ ಮಂಜು ನೀವು ಹೌಲ ಹೌಲ ಅಂತಂದಾಗ ಭಯ ಆಯಿತು. ಯಾಕಂದರೆ ನೆಕ್ಸ್ಟ್ ಇನ್ನೂ ಪ್ರೋಗ್ರಾಮ್ ಉಂಟು, ಇನ್ನೂ 7-8 ಜನ ಆಡ್ತಾರೆ. ಅವಾಗ ಗಂಟ್ಲೆಲ್ಲ ಬಿದ್ದೋದ್ರೆ ನಿಮ್ಮ ಆ್ಯಂಕರಿಂಗ್ ಮಾಡೋ ನಾವು ಯಾರನ್ನ ಕರೆಸೋದು? ಹೌದು, ನಿಮಗೆ ನಂದು ಮುಗೀತು ಅಂತ ಅನ್ಕೊಂಡ್ರಿ ನೀವು. ಅದೇ ವಾಯ್ಸ್ ಹೌಲ ಹೌಲ ಅಂದರೆ ಹೌಲ ಮೂಲ ಹೌಲ ಮೂಲ. ಓಕೆ, ಸುನೀಲ್ ರಮೇಶ್ ನಮಸ್ತೆ ಸರ್. ನಮಸ್ತೆಪ್ಪ. ಮೊದಲನೇದಾಗಿ ನಾನು ಇಂಥ ಒಂದು ಅಮೋಘವಾದ ಹಾಡನ್ನು ಕೊಟ್ಟಂಥ ನನ್ನ ಗೆಳೆಯ ಗುರುಕಿರಣ್ ಅವರಿಗೆ ನಾನು ಅಭಿನಂದಿಸ್ತೀನಿ. ಯಾಕಂದರೆ
ಇಂಥ ಹಾಡು ಅಪರೂಪಕ್ಕೆ ಸಿಗೋದು ಅವಕಾಶ. ಒಬ್ಬ ಸಂಗೀತ ನಿರ್ದೇಶಕನಿಗೆ ಇಂಥ ಹಾಡು ಮಾಡೋದಕ್ಕೆ ಅವಕಾಶ ಸಿಕ್ಕಿದ್ರೆ ಅವನ ಪುಣ್ಯ. ಇದು ಒಂದು ಮಾಸ್ಟರ್ ಪೀಸ್ ಇದು. ಈ ಥರ ಇಂಥ ಹಾಡನ್ನು ಅವರು ಮಾಡಿದ್ದಾರೆ, ಕಂಪೋಸ್ ಮಾಡಿದ್ದಾರೆ, ತುಂಬ ಚೆನ್ನಾಗಿ ಮಾಡಿದ್ದಾರೆ. ಆಮೇಲೆ BGMs ಕೂಡ ಅಷ್ಟೇ ವೆರೈಟಿ ತುಂಬ ಬದಲಾವಣೆಗಳೆಲ್ಲ ತುಂಬ ಚೆನ್ನಾಗಿ ಒಂದು ರಚನೆ ಮಾಡಿದ್ದಾರೆ. ಸುನೀಲ್, ನೀವು ಹಾಡಿದ್ದು ಏನಂತಂದರೆ ನೀವು ಎಷ್ಟು ಸಲ ಕೇಳಿದ್ರಿ ಈ ಹಾಡನ್ನು? ತುಂಬ ಸಲ ಕೇಳಿದ್ದೀರ. ಆದರೂ ನೀವು ಲಲಲ ಮನಿ ಧರಣಿ ಮಣಿಸೋನ ಅದ ಉಚ್ಚಾರಗಳು ಅದನ್ನು ಗಮನಿಸ್ಕೋಬೇಕು. ಹಾಡೋದು ಟ್ಯೂನ್ ಕಲಿತೀರಾ, ಎಲ್ಲ ಮಾಡ್ತೀರಾ, ಪದಗಳು ಅದೇನಿದೆ ಒರಿಜಿನಲ್ಲು ಅದೆಲ್ಲ ತುಂಬ ಕಾಳಜಿ ವಹಿಸಬೇಕು. ಅದಾದ ಪದಗಳು ಉಳಿದಂತೆ ಇನ್ನೊಂಚೂರು ಎಕ್ಸ್ಪ್ರೆಷನ್ ಬೇಕು ಅಂತ ನನಗೆ ಅನ್ನಿಸ್ತು. ಉಳಿದಂತೆ ಇವರೆಲ್ಲ ನಮ್ಮ ಗೆಳೆಯರು ಹೇಳ್ತಾರೆ. ಸರಿ ಸರ್, ಗುಡ್ ಲಕ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ವಿ ಮನೋಹರ್ ಸರ್. ಓವರ್ ಟು ಕದ್ರಿ ಮಣಿಕಾಂತ್ ಸರ್. ಚೆನ್ನಾಗಿತ್ತು ಅಟೆಂಪ್ಟು. ಸರ್ ಹೇಳ್ದಂಗೆ ಅದೊಂದು ಸ್ವಲ್ಪ ನೋಡ್ಕೊಳ್ಳಿ. ಚರಣದಲ್ಲಿ ಸ್ವಲ್ಪ ಕಾನ್ಫಿಡೆನ್ಸ್ ಕಮ್ಮಿ ಅನಿಸ್ತು ನನಗೆ. 2 ಚರಣಗಳಲ್ಲೂ ಮಿಸ್ ಮಾಡಿದ್ರಿ. ಓಕೆ, ಅದರ್ ದೆನ್ ದ್ಯಾಟ್ ಇಟ್ ವಾಸ್ ಗುಡ್. ಐ ವಾಸ್ ಎಂಜಾಯಿಂಗ್. ಗುಡ್ ಲಕ್. ಥ್ಯಾಂಕ್ ಯು ಸರ್. ರಾಜ್ಗೋಪಾಲ್ ಸರ್. ಸುನಿಲ್, ನಮಸ್ತೆ ಸರ್. ನಮಸ್ತೆ. ಒನ್ ಆಫ್ ದ ಪವರ್ಫುಲ್ ಕಂಪೋಸಿಷನ್ ಬೈ ಗುರುಕಿರಣ್ ಸರ್. ಸಚ್ ಎ ವಂಡರ್ಫುಲ್ ಸಾಂಗ್. ಇನ್ನು ಎಷ್ಟು ವರ್ಷ ಹೋದರೂ ಈ ಹಾಡಿಗೆ ನಶ್ವರ ಅಂತೇಳಿ ಎನಿ ಟೈಮ್ ಹಾಡ್ಬೋದು. ಇದು ಅಷ್ಟು ಒಳ್ಳೆ ಹಾಡು. ಇಟ್ಸ್ ಎವರ್ಗ್ರೀನ್ ಸಾಂಗ್ ಅಂತ ಹೇಳ್ಬೋದು. ಹ್ಯಾಟ್ಸ್ ಆಫ್ ಟು ಗುರುಕಿರಣ್ ಸರ್. ಸಾಂಗ್ ಬಗ್ಗೆ ಬರೋಣ, ನಿಮ್ಮ ಹಾಡಿನ ಬಗ್ಗೆ ಬರೋಣ. ನನಗೆ ಭಯ ಆಗ್ತಾಯಿತ್ತು, ಹೌಲಾ ಅಂತ ಗ್ರೌಲಿಂಗ್ ಥರ ಹಾಡ್ತಾಯಿದ್ರಿ. ಆಮೇಲೆ ನೆಕ್ಸ್ಟ್ ಇದೆಯಲ್ಲ ಗರನೆ ಏನು ಮಾಡ್ತೀರಾ ಅಂತ. ಬಟ್ ನೀವು ಬಂದ್ರಿ, ಚೆನ್ನಾಗೇ ಇತ್ತು. ಎಲ್ಲ ಕಡೆ ಚೆನ್ನಾಗಿ ಆಡಿದ್ದು. ಮತ್ತು ಕೆಲವು ಸಾಫ್ಟ್ನೆಸ್ಸು ಅಲ್ಲಿ ಟೀಸಿಂಗ್ ಅದೆಲ್ಲ ತುಂಬ ಚೆನ್ನಾಗಿ ಮಾಡಿ, ಎಕ್ಸ್ಪ್ರೆಷನ್ ಚೆನ್ನಾಗಿತ್ತು. ಆಮೇಲೆ ಚರಣದಲ್ಲಿ ಮಾತ್ರ ಇಂಥ ಕಾಂತಿಯನ್ನು ಕಂಡುತ್ತಾರೆ, ಅದು ಏನೋ ಸ್ವಲ್ಪ ಅಲ್ಲಿ ಜಸ್ಟ್ ಹಾಡಿ ಅಲ್ಲ ಏನು ಇಂಥ ಕಾಂತಿಯನ್ನ ಕಂಡುತ್ತಾರೆ ಖಿನ್ನ. ಅದೇ ಅದು ಆ ಲೈನ್ ಬಂದಿಲ್ಲ, ಕರೆಕ್ಟಾಗಿ ಬಂದಿಲ್ಲ. ಅಂತ ಆ ವಿಷಯನ ನೋಡ್ಕೊಳ್ಬೇಕು. ಅದು ಕರೆಕ್ಟ್ ಬಂದ. ಬಟ್ ಓವರ್ ಆಲ್ ಸಾಂಗ್ ನಿಮ್ಮ ಅಟೆಂಪ್ಟ್ ತುಂಬ ಚೆನ್ನಾಗಿತ್ತು. ವೆರಿ ಟಫ್ ಸಾಂಗ್ ಇಟ್ ಈಸ್. ಯು ಡನ್ ಎ ಜಸ್ಟಿಸ್. ಬಟ್ ಆ ಚಿಕ್ಕ ವಿಷಯಗಳಿದೆಯಲ್ಲ, ಯು ಹ್ಯಾವ್ ಟು ಕಾನ್ಸಂಟ್ರೇಟ್. ಓಕೆ ಸರ್. ಅದರ ಅರ್ಥ ಏನು? ಕಂಡುತ್ತಾರೆ ಖಿನ್ನ ಅಂದರೆ ಗಲ್ಲ ಕಿನ್ನೋದು ಅಂತಾರೆ ಸರ್. ಅಂದರೆ ಇಂಥ ಅಂದವನ್ನು ಕಂಡು ತಾರೆ ನಕ್ಷತ್ರ ಖಿನ್ನ ಅಂದರೆ ಒಂಥರ ಬೇಸರ, ಡಿಪ್ರೆಷನ್, ಖಿನ್ನನಾಗಿ ಕುಳಿತನು ಅಂತ ಆ ಅರ್ಥ. ಕವಿರಾಜ್ ಅಲ್ವಾ ಬರ್ತಿದ್ದು? ಕವಿರಾಜ್ ನಮ್ಮ ಕನ್ನಡದ ಹೆಮ್ಮೆಯ ಕವಿ, ಅವ್ರು ಬರ್ತಿರೋದು. ಸೊ ಹೀಗೆ ಹಾಡುವಾಗ ಅದರ ಅರ್ಥ ಕೂಡ ನೀವು ತಿಳ್ಕೊಂಡು ಹಾಡಿದರೆ ಇನ್ನು ಎಕ್ಸ್ಪ್ರೆಷನ್ ಯಾವಾಗ ಚೆನ್ನಾಗಿ ಬರುತ್ತೆ. ಎಕ್ಸ್ಪ್ರೆಷನ್ ಅಂತಂದರೆ ಆ ಸಾಹಿತ್ಯದ ಅರ್ಥ ತಿಳ್ಕೊಂಡು ಹಾಡಿದಾಗ. ಸುಮ್ಮನೆ ಅದು ಸಾಹಿತ್ಯವನ್ನು ಬಾಯ್ಪಾಠ ಕಲಿತು ಹಾಡೋದು ಇದೆಯಲ್ಲ, ಅದು ನಿಮಗೆ ಅಲ್ಲಿ ಎಕ್ಸ್ಪ್ರೆಷನ್ ಬರೋಲ್ಲ. ಸುಮ್ಮನೆ ಏನೋ ಒಂದು ಹಾಡ್ತೀರ ಅಷ್ಟೇ, ಒಪ್ಪಿಸೋದು. ಅದು ಹಾಡೋದಲ್ಲ, ಹಾಡನ್ನು ಒಪ್ಪಿಸೋದು ಅದಲ್ಲ. ಹಾಡನ್ನು ಅದನ್ನು ಭಾವ ತುಂಬಿ ಹಾಡಬೇಕಾದ್ರೆ ಅರ್ಥಪೂರ್ಣ ಅರ್ಥವನ್ನೆಲ್ಲ ತಿಳ್ಕೊಬೇಕು. ಓಕೆ, ಸರಿ ಸರ್. ಥ್ಯಾಂಕ್ ಯು ಸರ್. ಈಗ ಈ ಸಿನಿಮಾದ ಸಂಗೀತ ನಿರ್ದೇಶಕರ ಬಳಿ ನಾವು ಕೇಳುವಂಥ ಸಮಯ. ಗುರೂಜಿ. ಸುನಿಲ್, ನಮಸ್ತೆ ಸರ್. ಐ ಥಿಂಕ್ ಟಫ್ ಸಾಂಗ್ ಇದೇನು, ಏನಕ್ಕೆ ಸೆಲೆಕ್ಟ್ ಮಾಡಿದ್ದು? ನಿಮ್ಮ ಸಾಂಗ್ ಕೇಳುವಾಗ ಇದು ಚೆನ್ನಾಗಿ ಅನಿಸುತ್ತೆ ಸರ್. ತುಂಬ ಹಾಡೋಕ್ಕೆ ಕಷ್ಟ ಅಲ್ವಾ? ಯಾಕೆಂದರೆ ಏನಕ್ಕೆ ಕಷ್ಟ ಹೇಳು? ಏನಕ್ಕೆ ಕಷ್ಟ ಹಾಡೋಕ್ಕೆ? ಸ್ವರ ಸ್ಥಾನ ನೊಟೇಷನ್ಸ್ ತುಂಬ ಇದೆ. ನೊಟೇಷನ್ ಇದಕ್ಕಿಂತ ಟಫ್ ಸಾಂಗ್ಸ್ ಇದೆ. ಈಗ ಇದಕ್ಕಿಂತ ಮುಂಚಿನ ರೌಂಡಲ್ಲಿ ಇದಕ್ಕಿಂತ ಜಾಸ್ತಿ ಸ್ವರಾಸ್ ಎಲ್ಲ ಹಾಡಿದ್ದಾರೆ. ಗಮಕ ಅಲ್ಲ, ಎಕ್ಸ್ಪ್ರೆಷನ್. ಅದು ಸಿಚುವೇಶನ್ ಹೆಂಗೆ ಅಂದರೆ, ಆ ಹಾಡೋ ಕಲಾವಿದ ಅದರಲ್ಲಿ ಕಥೆಯಲ್ಲಿ ಅವನಿಗೆ ಅಹಂ ಸಿಕ್ಕಾಪಟ್ಟೆ ಇದೆ. ಅಹಂಕಾರದ ಪರಮಾವಧಿ ಅಂತ ಅವನ ಆ್ಯಟಿಟ್ಯೂಡ್ ಹಂಗೆ ಬರುತ್ತೆ. ಸೊ ಎಕ್ಸ್ಪ್ರೆಷನ್ನು ಈ ಸಾಂಗಲ್ಲಿ ಇಟ್ಸ್ ವೆರಿ ಡಿಫ್ರೆಂಟ್. ಸಾಂಗ್ ಆಗಲಿ ಎಕ್ಸ್ಪ್ರೆಷನ್ ಆಗಲಿ, ಆ ಗರ್ವ, ಆ ಕೋಪ, ಒಂಥರ ವಿಚಿತ್ರ ಕ್ಯಾರೆಕ್ಟರ್, ಒಂದು ಸ್ವಲ್ಪ ಲೂಸ್ ಕ್ಯಾರೆಕ್ಟ್ರು. ಸೊ ಅದನ್ನು ಎಕ್ಸ್ಪ್ರೆಸ್ ಮಾಡೋದು ಆ್ಯಕ್ಚುಲಿ ವಿಷ್ಣು ಸರ್ ಹೇಳಿದ್ರು ನನಗೆ, SP ಅವರೇ ಹಾಡಬೇಕು ಅಂತ ಹೇಳಿದರು. ಸೊ ಇದು ಚೆನ್ನೈಯಲ್ಲಿ ಹೋಗಿ ಹಾಡಿಸು. ಹಾಡಿದ ತಕ್ಷಣ ಅವರು ಹೇಳಿದ್ದು ಇದಕ್ಕೆ ಐ ಥಿಂಕ್ ನ್ಯಾಷನಲ್ ಅವಾರ್ಡ್ ಬರುತ್ತೆ ಅಂದರು.
ದಟ್ಸ್ ಹಾಡಿದ ತಕ್ಷಣ ಅವ್ರು ಹೇಳಿದ ಫಸ್ಟ್ ಡಯಲಾಗು. ಸೊ ಇಟ್ ಈಸ್ ಎಕ್ಸ್ಪ್ರೆಷನ್ ವೈಸ್ ಎಸ್ ಪಿ ಅವರು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಇನ್ನೊಬ್ರಿಗೆ ಹಾಡೋಕ್ಕೆ ಫ್ರ್ಯಾಂಕ್ಲಿ ಹೇಳೋದು ಇಟ್ ಈಸ್ ಇಂಪಾಸಿಬಲ್. ನೀನು ಆ್ಯಕ್ಚುಲಿ ಟ್ರೈ ಮಾಡಿದೀಯಾ, ಕಂಪ್ಯಾರಿಟಿವ್ಲಿ ನಾನು ಬೇರೆ ಕಾಂಪಿಟೇಷನ್ ನೋಡಿದ್ದಕ್ಕಿಂತ ಇದು ಚೆನ್ನಾಗಿತ್ತು. ಥ್ಯಾಂಕ್ ಯು ಸರ್. ಯಾಕಂದರೆ ಇದು ಕಷ್ಟ ಇದೆ ಹಾಡೋದು. ಆಮೇಲೆ ಆ ಪೋರ್ಷನ್ ಇಂಥ ಕಾಂತಿಯನ್ನು ಐ ಥಿಂಕ್ ಈಗಲೂ ಹಾಡಿದಾಗ ಹೋಯಿತು, ಆಗಲೂ ಹಾಡಿದಾಗ ಹೋಗಿತ್ತು. ಒಂದು 2-3 ಪೋರ್ಷನ್ಸ್, ಬಟ್ ಥ್ರೋ ಚೆನ್ನಾಗಿಟ್ಟಿದೆ. ದಟ್ಸ್ ಆ್ಯಕ್ಚುಲಿ ಇಲ್ಲದ ಬರೀ ಸಿಂಗಿಂಗ್ ಕಾನ್ಸಂಟ್ರೇಟ್ ಮಾಡ್ತಾಯಿದ್ರು. ನಿಂದು ಓಪನ್ನೆಸ್, ಆ ಓಪನ್ ಥ್ರಾಟಲ್ ಸಿಂಗಿಂಗ್ ಇತ್ತು. ದಟ್ಸ್ ವಾಟ್ ಐ ಲೈಕ್ ಇನ್ ಯುವರ್ ಸಿಂಗಿಂಗ್. ಗುಡ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಗುರುಜಿ. ಎಲ್ಲ ಸಂಗೀತ ದಿಗ್ಗಜರ ಕಮೆಂಟ್ಗಳು ಕೇಳಿಸಿದ್ರೆ ಹೇಗೆ ಅನಿಸೋದು? ಸುನಿಲ್ ರಮೇಶ್ ಚಲನ ಫ್ರಮ್ ಜಮಖಂಡಿ. ಚೆನ್ನಾಗಿ ಅನ್ಸುತ್ತೆ. ಇನ್ನು ಹೇಳಿದ ತಪ್ಪುಗಳನ್ನ ತಿದ್ಕೋತೀನಿ ಮತ್ತೆ. ಎಸ್, ಕಡೆಗೂ ನಾನು ನಿಮ್ಮ ಹೆಸರನ್ನು ಕಂಪ್ಲೀಟಾಗಿ ಹೇಳಲಿಕ್ಕೆ ಕಲ್ತಾಯಿತು. ಸಕ್ಸಸ್ ಅಲ್ಲ? ಸ್ವಲ್ಪ ಇನ್ನು ಸ್ವಲ್ಪ. ಎಲ್ಲಿ? ಚಾಳನ್ನವರ್. ಚಾಳನ್ನವರ. ಎಸ್, ಡನ್. ನೆಕ್ಸ್ಟ್ ಮತ್ತೆ ಭೇಟಿಯಾಗೋಣ. ಥ್ಯಾಂಕ್ ಯು ಸೊ ಮಚ್. ಗುರುಕಿರಣ್ ರಾವ್ ಈ ಒಂದು ಸಂಚಿಕೆಯ ಮುಂದಿನ ಸ್ಪರ್ಧೆಯನ್ನು ವೇದಿಕೆಗೆ ಬರಮಾಡಿಕೊಳ್ತಾ ಇದ್ದೇವೆ. ಇವರು ನಮ್ಮ ಈ ಒಂದು ಸೂಪರ್ ಸಿಂಗರ್ ಸೀಸನ್ 3ಯ ಅದೃಷ್ಟಲಕ್ಷ್ಮಿ, ಭಾಗ್ಯಲಕ್ಷ್ಮಿ. ಇವರೇ ನಮ್ಮ ವಿಜಯಲಕ್ಷ್ಮಿ. ಪ್ಲೀಸ್ ವೆಲ್ಕಮ್ ಆನ್ ದ ಸ್ಟೇಜ್ ವಿಜಯಲಕ್ಷ್ಮಿ. सफ़र अब कटता नहीं, उनसे मुलाकात के बाद दिल कहीं भी लगता नहीं।
ವಿಜಯಲಕ್ಷ್ಮಿ ಅವರ ಜಬರ್ದಸ್ತ್ ಪರ್ಫಾರ್ಮೆನ್ಸನ್ನು ನೋಡ್ಕೊಂಡು ಬಂದಾಯಿತು. ನಾವು ಇವರ ಸಾಂಗನ್ನು ಕೇಳ್ತಾ ಇರಬೇಕಾದ್ರೆ ನನಗೆ ಡ್ಯಾನ್ಸ್ ಮಾಡುವಂತ ಆಗ್ತಾಯಿತ್ತು. ಅದೊಂದು ಡ್ಯಾನ್ಸಿಂಗ್ ನಂಬರ್ ಸಾಂಗೆ. ಹಾಗಾಗಿ ವಿಜಯಲಕ್ಷ್ಮಿ ಅವರು ಆವಾಗಲಿಂದ ಹೇಳ್ತಾ ಇದ್ದಾರೆ ಒಂದೆರಡು ಸ್ಟೆಪ್ ಹಾಕಬೇಕು ಅಂತ. ಒಂದೆರಡು ಸ್ಟೆಪ್ ಹಾಕ್ತೀರಾ? ಅದು ಆ ಸಾಂಗಿಗೆ ಸ್ಟೆಪ್ ಇಲ್ಲ ಅಂದರೆ ಅದರಲ್ಲಿ ಗ್ರಿಪ್ ಇರೋದಿಲ್ಲ, ಒಂದು ಹಾಕಲೇಬೇಕಲ್ವಾ? ಒಮ್ಮೆ ಒಂದು ಜಸ್ಟ್ ಪ್ಲೇ ಮಾಡಿ ನೋಡೋಣ. ಸಂಜೆ ಕೆಂಪಾದಾಗ ಸೂರ್ಯ ತಂಪಾದಾಗ ಹತ್ತಿತ್ತ ಸುತ್ತಮುತ್ತ ಕತ್ತಲಾದಾಗ ಚಾಂದನಿ ಚಲಿಗೈ ಚಾಂದನಿ ಓ ಚಾಂದನಿ ಚಲಿಗೈ ಚಾಂದನಿ. ವಿಮನೋರ್ ಸರ್, ನನ್ನ ಒಳಗೆ ಏನೋ ಕಂಡ್ರಿ. ಹೌದೌದು ಹೌದೌದು, ನನ್ನ ನೆಕ್ಸ್ಟ್ ಪಿಕ್ಚರ್ಗೆ ನೀವೇ ಹೀರೋ. ವಾವ್, ನೋಡಿ ಅದಕ್ಕೆ ನಾನು ಹೇಳಿದ್ದು ಒಂದು 2 ಸಾಲ ಹಾಡಿ ನಮಗೇನಾದ್ರೂ ಆಗುತ್ತೆ ಅಂತ. ಪ್ರೊಡ್ಯೂಸರ್ ಹುಡುಕಿ ಆಯ್ತಾ? ನಾನೇ. ಓಕೆ, ಇದ್ದಾರೆ, ತುಂಬ ಪ್ರೊಡ್ಯೂಸರ್ಸ್ ಇದ್ದಾರೆ ನಮ್ಮ ಇದಾರಲ್ಲ. ಓಕೆ ಓಕೆ ಓಕೆ. ನಿಮ್ಮ ಡ್ಯಾನ್ಸ್ ನನಗೆ ತುಂಬ ಇಷ್ಟ ಆಯಿತು. ನೀವು ಹೀರೋ ಆಗ್ಬೋದು, ಹೀರೋನ್ ಆಗ್ಬೋದು, ಕಾಮಿಡಿಯನ್ ಆಗ್ಬೋದು, ವಿಲನ್ ಆಗ್ಬೋದು, ಎಲ್ಲ ಆಗ್ಬೋದು. ಆದರೆ ಏನಾಗಿಲ್ಲ ಅಂತ ಬೇಸರ. ಅದಾಗ್ತದೆ, ಅದು ಆಗ್ತದೆ. ಈ ಪ್ರೋಗ್ರಾಮ್ ನೋಡ್ತಾರಲ್ಲ ಇದರಲ್ಲಿ ಟೆಲಿಕಾಸ್ಟ್ ಆದಾಗ ಯಾರಾದರೂ ಕೊಂಡು ಹೋಗ್ತಾರೆ. ಹೌದು, ನಿಮ್ಮನ್ನು ಹಾಕ್ತಾರೆ. ಒಂದು ಅದೇ ಈ ಗುರುವರ ಮೊದಲನೇ ಚಿತ್ರ ಎ ಚಿತ್ರದ ಹಾಡಿದು ತುಂಬ ವಂಡರ್ಫುಲ್ ಸಾಂಗು, ಡ್ಯಾನ್ಸಿಂಗ್ ಇಡೀ ಕರ್ನಾಟಕವನ್ನು ಕುಣಿಸಿದಂಥ ಹಾಡಿದು. ಅದನ್ನು ಹಾಡಿದಿರಿ. ಇನ್ನೂ ಸ್ವಲ್ಪ ಚೆನ್ನಾಗಿ ಪ್ರಯತ್ನ ಮಾಡ್ಬೋದಾಗಿತ್ತು, ಆದರೂ ಸಾಕಷ್ಟು ಚೆನ್ನಾಗಿ ಆಡಿದಿರಿ. ಗಾಡ್ ಬ್ಲೆಸ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಮನೋಹರ್ ಸರ್. ಅದ್ಭುತವಾದಂಥ ಒಂದು ತೀರ್ಪನ್ನು ನೀಡಿದ್ದೀರಿ ನೀವು. ಖುಷಿ ಆಯಿತು. ಕೇವಲ ಅವರಿಗೆ ಮಾತ್ರ ಅಲ್ಲ, ನನಗೂ ತೀರ್ಪು ನೀಡಿದ್ದೀರಿ. ಥ್ಯಾಂಕ್ ಯು ಮನೋಹರ್ ಸರ್. ನಿಮ್ಮ ಯಾವಾಗಲೂ ನಿಮ್ಮ ಬಾಯಲ್ಲಿ ಇಂಥ ಮಾತುಗಳು ಬರ್ತಾ ಇರಲಿ, ಕೇಳುಗರಿಗೆ ಸಂತೋಷ ಆಗ್ತಾ ಇರಲಿ. ಎಸ್, ಮಣಿಕಾಂತ್ ಕದ್ರಿ ಸರ್. ವಿಜಯಲಕ್ಷ್ಮಿ ಸರ್ ನಮಸ್ತೆ. ನಮಸ್ತೆ. ಚೆನ್ನಾಗಿತ್ತು. ಫಸ್ಟಿಗೆ ಬಿಗಿನಿಂಗಲ್ಲಿ ಲೋ ಅಲ್ಲಿ ಚಾಂದಿನಿ ಹಾಡಿದ್ದು ಸ್ವಲ್ಪ ಲೋ ಅನ್ನಿಸ್ತು. ಅಂದರೆ ಮೇ ಬಿ ಇಟ್ಸ್ ನಾಟ್ ಯುವರ್ ಸ್ಕೇಲ್ ಅಂತ, ತುಂಬ ಲೋ ಇದೆ. ಬೇರೆ ಎಲ್ಲ ಚೆನ್ನಾಗಿತ್ತು, ಪವರ್ಫುಲ್. ಯು ಎಂಜಾಯ್ಡ್ ಇಟ್. ಆ್ಯಂಡ್ ಅದೇ ಮನೋಹರ್ ಸರ್ ಹೇಳ್ದಂಗೆ ಒಂದು ಕಲ್ಟ್ ಹಿಟ್ ಅಂತಾರೆ, ಆ ಥರ ಈ ಸಾಂಗ್ ಹಿಟ್ಟಾಗಿತ್ತು ಆ ಟೈಮಲ್ಲಿ. ಇವಾಗಲೂ ಅಷ್ಟೇ ಕೇಳಿದ್ರೆ ಅಷ್ಟು ಫ್ರೆಶ್ ಅನ್ನಿಸ್ತಾ ಇದೆ. ಆ್ಯಂಡ್ ಯಾ, ಗುಡ್ ಲಕ್ ಗುರು ಸರ್. ಇನ್ಸ್ಪಿರೇಷನ್ ಇದೆಲ್ಲ. ಥ್ಯಾಂಕ್ ಯು. ಎಸ್, ಗುರೂಜಿಯವರ ಒಂದು ನಗೆಯಲ್ಲೇ ಏನೋ ಅರ್ಥಗಳು, 1000 ಅರ್ಥಗಳಿದೆ. ಸೊ ಹಾಗಾಗಿ ಅವರ ನಗುವಿನ ಅರ್ಥ ಏನು ಅಂತ ಕೇಳುವಂಥ ಸಮಯ. ಗುರೂಜಿ. ವಿಜಯಲಕ್ಷ್ಮಿ, ಇದು ಸಾಂಗ್ ಲೆಕ್ಕದಲ್ಲಿ
ಫಿಲ್ಮ್ ರಿಲೀಸ್ ಆಗಿ 25 ವರ್ಷ ಆಯ್ತು ಈಗ. ದಟ್ಸ್ ಲೈಕ್ ಎ ಗ್ರೇಟ್ ಮೆಮೊರಿ. ಒಂದು ದೇವರಿಗೆ ಕೃತಜ್ಞತೆ ಸಲ್ಲಿಸಬೇಕು, ಕಾರಣ ಇನ್ನು ನಾನು ಅದೇ ಇಂಡಸ್ಟ್ರಿಯಲ್ಲಿ ಅದೇ ಮಾಡ್ತಾ ಇದ್ದೀನಿ. ತುಂಬ ಕಷ್ಟ ಇಂಡಸ್ಟ್ರಿಯಲ್ಲಿ, ಒಂದರಲ್ಲಿ ಕಂಟಿನ್ಯೂ ಆಗೋಕ್ಕೆ 25 ವರ್ಷ. ಸೊ ಐ ಹ್ಯಾವ್ ಟು ಬಿ ಥ್ಯಾಂಕ್ಫುಲ್. ಒಂದು ಆಮೇಲೆ ಈ ಸಾಂಗ್ ಅಷ್ಟೇ, ಈ ಸಾಂಗ್ ಹಾಡುವಾಗಲೂ ನಾನು ಈ ಸಾಂಗಲ್ಲಿ ಸಿಂಗರು ಹೊಸ್ತು. ಫಸ್ಟ್ ಟೈಮ್ ಆ್ಯಕ್ಚುಲಿ ಮಂಗಳೂರು ಮೂಲದ ಹುಡುಗಿ, ಉಡುಪಿ ಮೂಲದ ಹುಡುಗಿ ಪ್ರತಿಮಾ ರಾವ್ ಅಂತ. ಎಲ್ಲಿದ್ದಾರೆ ಗೊತ್ತಿಲ್ಲ, ಬಾಂಬೆಲಿದ್ದರು, ನನಗೆ ಈಗ ಎಲ್ಲಿದ್ದಾರೆ ಗೊತ್ತಿಲ್ಲ. ಬಟ್ ಆ ಟೈಮಲ್ಲಿ ಅವರು ಹೊಸಬರು 2 ಸಾಂಗ್ ಹಾಡಿದ್ರು, ಒಂದು ಏನಿಲ್ಲ ಮತ್ತು ಈ ಸಾಂಗ್ ನನಗೆ ಹಾಡಿದರು. ಸೊ ಹಾಡಿದ್ದು ಚೆನ್ನಾಗಿತ್ತು ಅದು. ಇಟ್ ಈಸ್ ಎ ಓನ್ಲಿ ಥಿಂಗ್ ಅಂದರೆ ಆ್ಯಟಿಟ್ಯೂಡ್ ಅಂತ ಒಂದಿದೆ ಸಾಂಗ್, ಅಟ್ಯಾಕ್ ಅಂತ ಹೇಳ್ತೀವಿ ಸಿಂಗಿಂಗಲ್ಲಿ. ಸಾಗರಕ್ಕೆ ಉಕ್ಕೋ ಆಸೆ ಹೇಳು ಹಾಡು. ಸಾಗರಕ್ಕೆ ಉಕ್ಕೋ ಆಸೆ ತುಂಬಿ ಬಂದಾಗ, ಸಾಗರಕ್ಕೆ ಉಕ್ಕೋ ಆಸೆ ತುಂಬಿ, ಸಾಗರಕ್ಕೆ ಉಕ್ಕೋ ಆಸೆ ತುಂಬಿ ಸಾಗರಕ್ಕೆ ಉಕ್ಕೋ ಆಸೆ ತುಂಬಿ ಬಂದಾಗ, ಅಲ್ಲ ನೀ ಕಂಟ್ರೋಲ್, ತುಂಬಿ ಬೇಡ, ತುಂಬಿ. ಸಾಗರಕ್ಕೆ ಉಕ್ಕೋ ಆಸೆ ತುಂಬಿ ಬಂದಾಗ, ಸಾಗರಕ್ಕೆ ಉಕ್ಕೋ ಆಸೆ, ಉಕ್ಕೋ ಸಾಗರಕ್ಕೆ ಉಕ್ಕೋ ಆಸೆ ತುಂಬಿ ಬಂದಾಗ, ತುಂಬಿ ಇನ್ನ ಸ್ವಲ್ಪ ಆಟಿಟ್ಯೂಡ್ ಅಂದರೆ ಅಟ್ಯಾಕ್ ಕೊಡ್ಬೋದು. ಸಾಗರಕ್ಕೆ ಉಕ್ಕೋ ಆಸೆ ತುಂಬಿ ಬಂದಾಗ, ಸಾಗರಕ್ಕೆ ಉಕ್ಕೋ ಆಸೆ ತುಂಬಿ ಬಂದಾಗ. ಅದು ಯು ನೀಡ್ ದಟ್. ಒಂದು ಸಾಂಗಿಗೆ ಒಂದು ಆ್ಯಟಿಟ್ಯೂಡ್ ಅಂತ ಬರುತ್ತೆ. ಆ್ಯಟಿಟ್ಯೂಡ್ ಕೊಡೋದಲ್ಲಿ ಸಿಂಗರ್ಸ್ ಹಾಡುವಾಗ ಡಿಫ್ರೆಂಟ್ ಅನಿಸುತ್ತೆ. ಸೊ ಆ ಆ್ಯಟಿಟ್ಯೂಡ್ ಸ್ವಲ್ಪ ಮಿಸ್ ಇತ್ತು. ತುಂಬ ಮೆಲಡಿ ಸಾಂಗ್ ಹಾಡಿದೆ, ಹಂಗೆ ಸಾಫ್ಟಾಗಿ ಆಡ್ತಾ ಇದೆ. ಸ್ವಲ್ಪ ಇದಕ್ಕೆ ಇನ್ನು ಬೇಕು, ದಟ್ ಜೋಶ್ ಬೇಕು, ದಟ್ಸ್ ಇಟ್. ಬಟ್ ಸಿಂಗಿಂಗ್ ಶ್ರುತಿ ಎಲ್ಲ ಓಕೆ. ಗುಡ್. ಥ್ಯಾಂಕ್ ಯು ಗುರೂಜಿ. ಓವರ್ ಟು ರಾಜ್ಗೋಪಾಲ್ ಸರ್. ವಿಜಯಲಕ್ಷ್ಮಿ ಚೆನ್ನಾಗಿತ್ತು. ಗುರುಕಿರಣ್ ಸರ್ ಈ ಫಿಲ್ಮಿಂದ ಕನ್ನಡ ಇಂಡಸ್ಟ್ರಿ ಒಂದು ಟ್ರೆಂಡ್ ಸೆಟ್ಟರ್ ಆಗಿಬಿಟ್ರು. ಎಸ್ ಇನ್ ದ ಜಾನರ್, ಆ ಸ್ಟೈಲಿಂದ ರೆಗ್ಯುಲರ್ ಸ್ಟೈಲ್ ಬಿಟ್ಟು ಈ ರಾಕಿ ಸ್ಟೈಲ್ ಕಂಪೋಸಿಷನ್ ಇವರೇ ಸ್ಟಾರ್ಟ್ ಮಾಡಿದ್ರು. ಸೊ ಇಲ್ಲಿಂದ ಇವರು ಎರಾ ಸ್ಟಾರ್ಟ್ ಆಯ್ತು ಅಂತ ಹೇಳ್ಬೋದು. ಸ್ಟಿಲ್ ಗೋಯಿಂಗ್ ಆನ್ ಮಾಡ್ತಿದ್ದಾರೆ. ಯು ಸಿ ಪ್ರೀವಿಯಸ್ ಸಾಂಗ್ ಕ್ಲಾಸಿಕಲ್, he showed that he can do anything, classical, western, ಎಲ್ಲ ಸ್ಟೈಲ್. ಸೊ ಇಟ್ಸ್ ಅ ವರ್ಸಟೈಲ್ ಕಂಪೋಸಿಷನ್. ಇಟ್ಸ್ ಎಸೆಟ್ ಟು ಕನ್ನಡ ಇಂಡಸ್ಟ್ರಿ ಅಂತ ಹೇಳ್ಬೋದು ಗುರುಕಿರಣ್ ಸರ್. ಓಕೆ, ಈಗ ಹಾಡಿದಲ್ಲಿ ಅವರು ಹೇಳಿದರು ಅಟ್ಯಾಕ್ ಬೇಕಿತ್ತಂತ, ಆ್ಯಟಿಟ್ಯೂಡ್ ಅದು ಸ್ವಲ್ಪ ಈ ಸಾಂಗ್ ಇಟ್ ಸಾಫ್ಟ್ಲಿ. ಕೆಲವು ಕಡೆ ಏನಂತಾರೆ ಆ ವೈಬ್ರೇಷನ್ ಸಾಂಗ್ನದು ಅರಬಿಕ್ ಸ್ಟೈಲ್ ಇದೆ ಇದು ಸಾಂಗ್ ಕಂಪೋಸಿಷನ್. ಅದಕ್ಕೆ ಬೇಕಾಗೋ ಅಟ್ಯಾಕ್ ಅದು ಸ್ವಲ್ಪ ಬೇಕಿತ್ತು ಅಂತ ಅನಿಸಿತ್ತು. ಇನ್ನು ಸ್ವಲ್ಪ ಆ್ಯಟಿಟ್ಯೂಡ್ ಬೇಕಿತ್ತಂತ. ಓವರಾಲ್ ಚೆನ್ನಾಗಿತ್ತು. ಮತ್ತು ಪ್ರತಿ ಚರಣದಲ್ಲಿ 3ನೇ ಲೈನ್ ಇದೆಯಲ್ಲ, ಅದು ಸ್ವಲ್ಪ ಹೈ ಅನಿಸ್ತಾ ಇತ್ತ ಅಂತ. ಕಷ್ಟ ಆಗ್ತೈತಾ? ಹೈಯೇ ಇರೋದು ಸರ್ ಸ್ವಲ್ಪ 2 ಲೈನ್ ಲಾಸ್ಟ್. ಅದೇ ಅದು 2 ಸಲ ನಾನು ಅಬ್ಸರ್ವ್ ಮಾಡ್ತಾಯಿದ್ದೆ. ಸ್ವಲ್ಪ ಯು ಆರ್ ಸ್ಟ್ರಗ್ಲಿಂಗ್ ದೇರ್, ಬಟ್ ಯು ಆರ್ ಡನ್ ಅ ಜಸ್ಟಿಸ್ ಟು ದ ಸಾಂಗ್. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಥ್ಯಾಂಕ್ ಯು ರಾಜ್ಗೋಪಾಲ್ ಸರ್. ಗುರು ಸರ್, ಈ ಸಿನಿಮಾದ ಆ ಒಂದು ಸಂದರ್ಭ, ಪ್ರಥಮವಾಗಿ ಸಿನಿಮಾ ಇಂಡಸ್ಟ್ರಿಗೆ ಬಂದಂಥ ಸಂದರ್ಭ. ಸೊ ಆ ಟೈಮಲ್ಲಿ ಇರ್ತಕ್ಕಂಥ ಪ್ರಿಪರೇಷನ್ ಅಥವಾ ಆ ಒಂದು ಆ ಖುಷಿ ಯಾವ ಥರ ಆಯಿತು? ಅದು ಆ್ಯಕ್ಚುಲಿ ಇಟ್ ವಾಸ್ ಎ ಟೋಟಲ್ ನ್ಯೂ ಕಮರ್ ಮೂವಿ. ನಾನು ಆ್ಯಕ್ಚುಲಿ ಆ ಟೈಮಲ್ಲಿ ಇಂಡಸ್ಟ್ರಿ ಬೇಡ ಅಂತ ಬಿಟ್ಟು ಇಲ್ಲಿ ಬಂದ ಟೈಮು. ನಾವಾಗ ಜೊತೆಗಿದ್ವಿ. ಆಮೇಲೆ ಇಲ್ಲಿ ಏನೋ ಬಿಸ್ನೆಸ್ ಮಾಡೋಣ, ಸುಮ್ಮನೆ ವರ್ಕೌಟ್ ಆಗೋಲ್ಲ ಅಂತ ಒಂದು ಇಂಡಸ್ಟ್ರಿಗೆ ಬಂದು ಒಂದು 10 ವರ್ಷ ಆಗಿದೆ. ಪುನಃ ಏನು ಫ್ಯೂಚರ್ ಅಂತ ಏನು ಜಾಸ್ತಿ ಕಾಣ್ತಾ ಇರಲಿಲ್ಲ. ಬ್ಯುಸಿಯಾಗಿದ್ದೆ ಅಷ್ಟೇ, ಬ್ಯುಸಿ. ಬಟ್ ನಾಳೆಗೆ ಅದರಲ್ಲೇ ನಾನು ಏನೋ ಮಾಡ್ತೀನಿ ಅನ್ನೋದು ಧೈರ್ಯ ಇರಲಿಲ್ಲ. ಏಜ್ ಆಗ್ತಾ ಬರುತ್ತಲ್ಲ, ನಿಂತರ ಮದುವೆ ಆಗೋ ಟೈಮ್ ಬಂತು. ಇನ್ನೇ ಯಾವುದೋ ಬಿಸ್ನೆಸ್ ಮಾಡಿ ಸೆಟ್ಲ್ ಆಗೋಣ ಇಲ್ಲಿ ಅಂತ ಇಲ್ಲಿ ಬಂದಿದ್ದೆ. ಅದೇ ಟೈಮಲ್ಲಿ ಈ ಆಫರ್ ಬಂತು. ನನಗೆ ಇಲ್ಲಿನ ಫೋನ್ ಮಾಡಿ ಫಸ್ಟು ಜಾನ್ ಫೋನ್ ಮಾಡಿದ್ದು, ಹೇಳಿದರು. ನನಗೆ ಆ ಟೈಮಲ್ಲಿ ಬೇಡ, ನನಗೆ ಯಾವತ್ತೂ ಇದು ಒಂದು ಟೆಂಡೆನ್ಸಿ, ಅದು ಬೇಡ ಅಂತ ಹೇಳುವಾಗ ಯಾವುದೊಂದು ಆಪರ್ಚುನಿಟಿ ಬರುತ್ತೆ, ಸುಮ್ಮನೆ ಮತ್ತೆ ಎಳ್ಕೊಂಡು ಬರೋಕ್ಕೆ. ಇದು ಮುಂಚಿಂದ ಆಗ್ತಾಯಿತ್ತು, ಪ್ರತಿ ವರ್ಷ 1-2 ವರ್ಷ ಹಿಂಗೆ ಬೇಡ ಸಾಕು ಅಂತ ಹೇಳೋದು, ಮತ್ತು ಯಾವುದೋ ಒಂದು ಆಫರ್ ಬರೋದು, ಮತ್ತೆ ಹೋಗ್ತಾಯಿದೆ. ಈ ಟೈಮಲ್ಲಿ ಬಂದಾಗ ಓಕೆ ಇದು ಲಾಸ್ಟ್, ಓಕೆ ಇದು ಬೇರೆ ಪ್ರೊಫೆಷನ್, ಆ್ಯಕ್ಟಿಂಗ್ ಅಲ್ವಲ್ಲ, ಇನ್ನೊಂದು ಪ್ರೊಫೆಷನ್ನು ಟ್ರೈ ಮಾಡೋಣ ಅಂತ. ದಿಸ್ ಲಾಸ್ಟ್ ಆಪ್ಷನ್ನು, 1 ವರ್ಷ ಇದಕ್ಕೆ ಮುಡಿಪಾಗಿಡೋಣ, ಆಮೇಲೆ ನೋಡೋಣ ಅಂತ ಹೋಗಿದ್ದು. ಸೊ 1 ವರ್ಷ ಕೆಲಸ ಮಾಡಿದ್ದೀನಿ ಫಾರ್ ದಿಸ್ ಮೂವಿ. 1 ವರ್ಷ ಅಂದರೆ ಫ್ರಮ್ ಬಿಗಿನಿಂಗ್, ಸ್ಟಾರ್ಟಿಂಗಿಂದ. ಆಮೇಲೆ ಶೂಟಿಂಗ್ ಜೊತೆಯಲ್ಲಿರಬೇಕು,
ಎಡಿಟಿಂಗ್ ಟೈಮಲ್ಲಿ ಜೊತೆಯಲ್ಲಿರಬೇಕು. ಲಾಸ್ಟಿಗೆ ನಾವು ರಿಲೀಸ್ ಮಾಡುವಾಗ ರೋಡಲ್ಲಿ ಪೋಸ್ಟರ್ ಹಾಕೋಂಗಿಲ್ಲ, ಬರೀ ಫ್ಲೆಕ್ಸ್ ಬೋರ್ಡ್ಸ್ ಅಂತ ಮಾತ್ರ ಇತ್ತು ಆ ಟೈಮಲ್ಲಿ. ಕನ್ನಡ ಇಂಡಸ್ಟ್ರಿಗೆ ಅಭ್ಯಾಸ ಇಲ್ಲ, ನಮಗೆ ಯಾರಿಗೂ ಅಭ್ಯಾಸ ಇರಲಿಲ್ಲ. ಸೊ ಇದನ್ನು ಏನು ಮಾಡೋದಂತ ಬೇರೆಯವರು ಯಾರು ಮಾಡ್ತಾ ಇರಲಿಲ್ಲ, ನಾವೇ ಹೋಗಿ ನಾವೇ ಗಮ್ ಹಾಕಿ ಪೋಸ್ಟರ್ ಅಂಟಿಸಿದ್ದೀವಿ ಬೆಂಗಳೂರಲ್ಲೆಲ್ಲ ರೋಡಲ್ಲಿ. ಸೊ ಲಾಡ್ ಆಫ್ ಮೆಮರೀಸ್ ಈ ಫಿಲ್ಮಲ್ಲಿ. ಅಂದರೆ ತುಂಬ ಚಿಕ್ಕ ಪಿಕ್ಚರ್ ಆಗ, ನಮಗೆ ಸಿಂಗಿಂಗೂ ಬಜೆಟ್ ಇಲ್ಲ, ರೆಕಾರ್ಡಿಂಗೂ ಬಜೆಟ್ ಇಲ್ಲ, ಫೈನಲ್ ಸಿಂಗರಿಗೆ ಮತ್ತು ಹಾಡೋಕ್ಕೂ ಬಜೆಟ್ ಇರಲಿಲ್ಲ. ಈಗ ಇವತ್ತು ಹಿಟ್ಟಾಗಿರುತ್ತೆ. ಈ ಸಾಂಗು ಹೊಸಬ್ರ ಹತ್ರ ಹಾಡಿಸಿದೆ. ಇನ್ನೆರಡು ಸಾಂಗು ಶಾಸ್ತ್ರಿ ಅಂತ ನಮ್ಮ ಜೊತೆ ಇದ್ದರು, ಒಳ್ಳೆ ಸ್ನೇಹಿತ, ಇವತ್ತಿಲ್ಲ. ಅಂದರೆ ಆ ಟೈಮ್ ನಮ್ಮ ಜೊತೆ ಇದ್ದರು, ನಮ್ಮನ್ನು ವಿ ಲಾಸ್ಟ್ ಹಿಮ್ ರೀಸೆಂಟ್ಲಿ. ಅವರಿದ್ರಾಗ ಆ ಟೈಮಲ್ಲಿ ಅವರು ಟ್ರ್ಯಾಕ್ ಹಾಡಿದ್ರು, ಮತ್ತೆ ಹಾಡಬೇಕಾದ್ರೆ ಮತ್ತೆ 1,500-2,000 ಕೊಡಬೇಕಿತ್ತು ಅವರಿಗೆ. ಅದಕ್ಕೆ ಪ್ರೊಡ್ಯೂಸರ್ ದುಡ್ಡಿರಲಿಲ್ಲ. ಸೊ ಹೇಳ್ಕೊಳ್ಳೋಕ್ಕೊಂದೂರು ಮತ್ತು ಇದು ಒನ್ ಡೇ ಮ್ಯಾಚ್ ಕಣು. ಟ್ರ್ಯಾಕಲ್ಲಿ ಯಾವಾಗ ರೆಕಾರ್ಡಿಂಗ್ ಟೈಮಲ್ಲಿ ಹಾಡಿದ್ದ ಅದೇ ಇರೋದು, ಮತ್ತೆ ಹಾಡ್ಸೋಕ್ಕೆ ನಾವು ಹಾಡಿಸಿಲ್ಲ. ಇವತ್ತು ಡೆಫಿನೆಟ್ ಅಷ್ಟು ದೊಡ್ಡ ಹಿಟ್ ರೈಟು, ಬಟ್ ಆ ಟೈಮಲ್ಲಿ ನೋಬಡಿ ಹ್ಯಾಡ್ ದ ಬಜೆಟ್. ನಾನು ನಯ ಪೈಸೆ ತಗೊಂಡಿಲ್ಲ. ಇಡೀ ಚಿತ್ರಕ್ಕೆ 1 ವರ್ಷ ದುಡಿದಿದ್ದೀನಿ, ನಯ ಪೈಸೆ ತಗೊಂಡಿಲ್ಲ ಚಿತ್ರಕ್ಕೆ. ಇಟ್ಸ್ ಅ ಗುಡ್ ಮೆಮರಿ ವಿಚ್ ರಿಯಲಿ ವರ್ಕ್ ಫಾರ್ ಮಿ. ನನಗೆ ಆ್ಯಕ್ಚುಲಿ ಲೈಫ್ ತಂದು ಕೊಡ್ತಾ ಪಿಕ್ಚರ್. ಎಸ್ ವಾವ್, ರಿಯಲಿ ಥ್ಯಾಂಕ್ ಯು ಸೋ ಮಚ್ ಸರ್. ನಿಮ್ಮ 25 ವರ್ಷದ ಹಿಂದಿನ ನೆನಪುಗಳನ್ನು ಮತ್ತೆ ನಮ್ಮ ವೀಕ್ಷಕರಿಗೆ ತಿಳಿಸಿದಾಗೆ ಧನ್ಯವಾದಗಳು. ವಿಜಯಲಕ್ಷ್ಮಿ ಅವರೇ, ನಿಮಗೆ ಒಂದು ಉತ್ತಮವಾದಂಥ ಕಮೆಂಟ್ಗಳು, ಉತ್ತಮವಾದಂತಹ ಒಂದು ಒಳ್ಳೊಳ್ಳೆ ವಿಚಾರಗಳು ನಿಮಗೆ ಹೇಳಿದ್ದಾರೆ. ಹೇಗೆ ಅನಿಸ್ತದೆ? ಅಂದರೆ ಖುಷಿ ಆಯಿತು. ಅವ್ರು ಏನು ಹೇಳಿದ್ದಾರೆ ನೆಕ್ಸ್ಟ್ ಅದನ್ನು ತಿದ್ಕೊಂಡು ಇನ್ನು ಮುಂದೆ ಚೆಂದ ಮಾಡಿ ಹಾಡ್ತೆ. ಎಸ್ ವಿಜಯಲಕ್ಷ್ಮಿ ಅವರೇ, ಥ್ಯಾಂಕ್ ಯು. ದೇವರು ನಿಮಗೆ ಅದೃಷ್ಟ ಲಕ್ಷ್ಮಿ, ವಿಜಯಲಕ್ಷ್ಮಿ, ಭಾಗ್ಯಲಕ್ಷ್ಮಿ, ವೈಭವಲಕ್ಷ್ಮಿ ಎಲ್ಲವೂ ಆದಷ್ಟು ಬೇಗ ಒಲಿದು ಬರಲಿ ಅನ್ನುವಂಥ ಮಾತಿನೊಂದಿಗೆ ಧನ್ಯವಾದಗಳು. ಥ್ಯಾಂಕ್ ಯು. ಈ ಒಂದು ಸುತ್ತಿನ ಮುಂದಿನ ಸ್ಪರ್ಧೆಯನ್ನು ವೇದಿಕೆಗೆ ವೆಲ್ಕಮ್ ಮಾಡೋಣ. ಪ್ಲೀಸ್ ವೆಲ್ಕಮ್ ಆನ್ ದ ಸ್ಟೇಜ್. ಶಿ ಇಸ್ ನಾಟ್ ಎ ಪುಟ್ಟ ಗೌರಿ, ಶಿ ಇಸ್ ಶ್ರೀ ಗೌರಿ. ಕೃಷ್ಣ ಹರೇ ಕೃಷ್ಣ ರಾಧೆ ಕೃಷ್ಣ ಮುರಳೀಧರ ಹೇ ಮಾಧವ. ಚಕ 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 ಬಂದ ಚಂದನೋ ಚಂದ, ಲಕ 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 ಅಂದ ಅಂದನೋ ಅಂದ. ಕೂಡಿಕೊಂಡಾಡೋಣ ಆಡಿಕೊಂಡಾಡೋಣ ನಮ್ಮ ಈ ಬಾಲ ಗೋಪಾಲನ. ಬೆಣ್ಣೆ ಕಳ್ಳ ಬೆಣ್ಣೆ ಕಳ್ಳ ಕದ್ದ ಮೆಲ್ಲ ನಮ್ಮ ಮನಸ್ಸೆಲ್ಲ. ಬೆಣ್ಣೆ ಕಳ್ಳ ಕದ್ದ ಮೆಲ್ಲ ನಮ್ಮ ಮನಸ್ಸೆಲ್ಲ. ಚಕ 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 ಬಂದ ಚಂದನೋ ಚಂದ, ಲಕ 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 ಅಂದ ಅಂದನೋ ಅಂದ. ಚಂದಿರ ಒಂದಾದ ಥರ ನಗುವ ವೇಳೆ ಈ ಸುಂದರ. ಜೋಡಿನೆ ಸರ ಜೊತೆ ನಿಂತ ಥರ ಇವನ ಕಣ್ಣೆ ಮನೋಹರ. ಈತ ಬಂದ ಕ್ಷಣ ಅಲ್ಲೇ ಬೃಂದಾವನ ಬಂತು ಹಿಂದೇನೆ ಹಿಂದೇನೆ. ನೋಡು ನೋಡು ದೇವಕಿ ಕಂದನ ನಂದನ ನಂದನ. ನೀನೆ ನೋಡೋಕೆ ಕನ್ಸಾಲದು. ಬೆಣ್ಣೆ ಕಳ್ಳ ಬೆಣ್ಣೆ ಕಳ್ಳ ಕದ್ದ ಮೆಲ್ಲ ನಮ್ಮ ಮನಸ್ಸೆಲ್ಲ. ಬೆಣ್ಣೆ ಕಳ್ಳ ಕದ್ದ ಮೆಲ್ಲ ನಮ್ಮ ಮನಸ್ಸೆಲ್ಲ. ಚಕ 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 ಬಂದ
ಬೆಣ್ಣೆ ಕಳ್ಳ ಕದ್ದ ಮೆಲ್ಲ ನಮ್ಮ ಮನಸ್ಸೆಲ್ಲ, ಬೆಣ್ಣೆ ಕಳ್ಳ ಕದ್ದ ಮೆಲ್ಲ ನಮ್ಮ ಮನಸ್ಸೆಲ್ಲ. ಚಕ 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 ಬಂದ ಚಂದನೋ ಚಂದ, ಲಕ 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 ಅಂದ ಅಂದನೋ ಅಂದ. ಕೂಡಿಕೊಂಡಾಡೋಣ ಹಾಡಿಕೊಂಡಾಡೋಣ ನಮ್ಮ ಈ ಬಾಲ ಗೋಪಾಲನ. ಬೆಣ್ಣೆ ಕಳ್ಳ ಬೆಣ್ಣೆ ಕಳ್ಳ ಕದ್ದ ಮೆಲ್ಲ ನಮ್ಮ ಮನಸ್ಸೆಲ್ಲ, ಬೆಣ್ಣೆ ಕಳ್ಳ ಕದ್ದ ಮೆಲ್ಲ ನಮ್ಮ ಮನಸ್ಸೆಲ್ಲ, ಬೆಣ್ಣೆ ಕಳ್ಳ ಕದ್ದ ಮೆಲ್ಲ ನಮ್ಮ ಮನಸ್ಸೆಲ್ಲ, ಬೆಣ್ಣೆ ಕಳ್ಳ ಕದ್ದ ಮೆಲ್ಲ ನಮ್ಮ ಮನಸ್ಸೆಲ್ಲ. ಸುಂದರವಾದಂಥ ಗೀತೆಯನ್ನು ಪ್ರಸ್ತುತಪಡಿಸಿ ಈಗ ಗೌರಿಯವರು ನಮ್ಮ ಜೊತೆ ಇದ್ದಾರೆ. ಗೌರಿ ನಗೋದಿಲ್ಲ ಅವರು, ಗೌರಿ ನಗದು ಯಾಕೆ ನಗ್ತಾ ಇಲ್ಲ? ನಗ್ತಾ ಇದ್ದೇನೆ. ನಗ್ತಾ ಇದ್ದೀರಾ? ಹೌದು. ಈ ಒಂದು ಗೀತೆ ನಮ್ಮ ತೀರ್ಪುಗಾರರಿಗೆ ಎಷ್ಟು ಇಷ್ಟ ಆಗಿದೆ ಎನ್ನುವಂಥದ್ದು ಕೇಳೋಣ. ರಾಜ್ಗೋಪಾಲ್ ಸರ್. ಶ್ರೀಗೌರಿ ಸರ್ ನಮಸ್ತೆ. ಚೆನ್ನಾಗಿತ್ತು. ಒಂದು ನೀಟ್ ಅರೇಂಜ್ಮೆಂಟ್ ಆಫ್ ದ ಸಾಂಗ್ ಇದು. ತುಂಬ ಕ್ಲಿಷ್ಟಕರ ಅಂತ ಇಲ್ಲ, ಸ್ಟ್ರೈಟ್ ಸಾಂಗ್ ಅಂತ ಹೇಳ್ಬೋದು. ನೀಟ್ ಕಂಪೋಸಿಷನ್. ಯು ಡನ್ ಜಸ್ಟಿಸ್ ಫಾರ್ ದಿಸ್ ಸಾಂಗ್. ಥ್ಯಾಂಕ್ ಯು ಸರ್. ಐ ಲೈಕ್ಡ್ ಇಟ್. ಥ್ಯಾಂಕ್ ಯು ಸರ್. ಆಲ್ ದ ಬೆಸ್ಟ್. ಓವರ್ ಟು ಮಣಿಕಾಂತ್ ಕದ್ರಿ ಸರ್. ಶ್ರೀಗೌರಿ ಸರ್ ಚೆನ್ನಾಗಿತ್ತು ಸಾಂಗ್. ಥ್ಯಾಂಕ್ ಯು ಸರ್. ಅದೇ ಗುರು ಸರ್ದು ಅಂದರೆ ನಡುವಲ್ಲಿ ಇದು ಕೂಡ ಬಂದಿದ್ದು ಚೆನ್ನಾಗಿತ್ತು, ಜಗದೋದ್ಧಾರಣ. ಬ್ಯೂಟಿಫುಲ್ ಕಂಪೋಸಿಷನ್ ಆ್ಯಂಡ್ ಯು ಸ್ಯಾಂಗ್ ವೆಲ್. ಚೆನ್ನಾಗಿ ಹಾಡಿದ್ರಿ. ಥ್ಯಾಂಕ್ ಯು ಸರ್. ಇನ್ನು ಆ್ಯಸ್ ಯು ಗೋ, ಇವಾಗ ಜಸ್ಟ್ ಬಿಗಿನಿಂಗ್ ಅಲ್ವಾ, ಆ್ಯಸ್ ಯು ಗೆಟ್ ಇನ್ ಟು ದ ರಿಯಲ್ ಪ್ಲೇಬ್ಯಾಕ್ ಸಿಂಗಿಂಗ್ ಮೋಡ್, ಐ ಆಮ್ ಕಾನ್ಫಿಡೆಂಟ್ ದ್ಯಾಟ್ ಇನ್ನು ಯು ವಿಲ್ ಅಂಡರ್ಸ್ಟ್ಯಾಂಡ್ ದ ಲಿರಿಕ್ ಆ್ಯಂಡ್ ಹೌ ಟು ಇಮೋಟ್ ಟು ಅ ಸಾಂಗ್ ಅಂತ. ಗುಡ್ ಲಕ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಮಣಿ ಸರ್. ಗುರು ಸರ್. ಓಕೆ, ಆ್ಯಕ್ಚುಲಿ ಇದನ್ನು ಇದು ನೈಸ್ ಸಾಂಗ್. ನಾನು ಆ್ಯಕ್ಚುಲಿ ಇದನ್ನು ಜಾಸ್ತಿ ಕೇಳಿಲ್ಲ. ಕಾಂಪಿಟೇಷನಲ್ಲಿ ಈ ಸಾಂಗನ್ನು ನಾನು ಇದು ಫಸ್ಟ್ ಟೈಮ್ ಕೇಳ್ತಾ ಇದ್ದೀನಿ ಹಾಡಿದ್ದು. ಇಟ್ಸ್ ಅ ಲವ್ಲಿ ಸಾಂಗ್. ನನ್ನ ಫೇವ್ರೇಟು. ಇದನ್ನು ಆ್ಯಕ್ಚುಲಿ ಇದರಲ್ಲಿ ಆ್ಯಕ್ಟ್ ಮಾಡಿದ್ದು ಫಸ್ಟ್ ಟೈಮು ಮಂಗಳೂರು ಹುಡುಗ ಆ್ಯಕ್ಟ್ ಮಾಡಿದ್ದು, ಯುವ ಅಂತ. ಇಟ್ ಡಿಡ್ ವೆಲ್. ಐ ಥಿಂಕ್ ಇಟ್ಸ್ ಅ ಸಕ್ಸಸ್ ಫಿಲ್ಮ್. ಯಾರು ಹಾಡಿದ್ದು ಗೊತ್ತಾಯಿತು? ಸರ್ ಹಾಡಿದ್ದು ಮಹಾಲಕ್ಷ್ಮಿ ಅಯ್ಯರ್ ಮತ್ತು ಚೇತನ ಆಚಾರ್ಯ. ಓಕೆ, ಚೇತನ ಆಚಾರ್ಯರಿಂದ ಯಾರು? ಈಗ ದಾರಿಣಿ ಅಂತ ಹಾಡಿದ್ರಲ್ಲ, ಅವರಿಗೆ ಅವರ ಗುರುಗಳು ಇಲ್ಲಿ ಉಡುಪಿಯವರವರು. ಐರಾಚಾರ್ಯ ಲಾಸ್ಟ್ ಟೈಮ್ ವಿನ್ನರ್ ತಾಯಿ. ಶಿ ಈಸ್ ಇಲ್ಲೇ ಉಡುಪಿಯಲ್ಲಿರೋದು. ಶಿ ಈಸ್ ಎ ವಂಡರ್ಫುಲ್ ಸಿಂಗರ್. ಸೊ ಅದನ್ನು ಅವರೇ ಹಾಡಿದ್ದು. ಇದು ಆ್ಯಕ್ಚುಲಿ ಟೋಟಲ್ ರಿದಮ್ ಸೆಕ್ಷನ್ ಎಲ್ಲ ನಾನು ಬಾಂಬೆಲಿ ರೆಕಾರ್ಡ್ ಮಾಡಿದೆ. ಆ್ಯಕ್ಚುಲಿ ಚೆನ್ನಾಗಿ ಹಾಡಿದೆ ನೀನು, ಹಾಡಿದ್ದು ಚೆನ್ನಾಗಿತ್ತು. ಓನ್ಲಿ ಥಿಂಗ್ ಇದೆ ಎಕ್ಸ್ಪ್ರೆಷನ್ ಇದೆಯಲ್ಲ, ನೀನು ಆ್ಯಕ್ಚುಲಿ ನಿನ್ನ ನೇಚರಲ್ಲಿ ಇದೆಯಾ ಗೊತ್ತಿಲ್ಲ. ಆ ಹ್ಯಾಪಿನೆಸ್ ಸ್ಪರ್ಟ್ ಆಗಬೇಕು ಸಾಂಗಲ್ಲಿ. ಅವಳ ಪ್ರಿಯಕರನೇ ಎಣಿಸಿ ಕೃಷ್ಣ ಅಂತ ಹಾಡೋದು. ಸೊ ಬೇಸಿಕಲಿ ಬೆಣ್ಣೆ ಕಳ್ಳ ಅಂದರೆ ಆ ನಾಟಿನೆಸ್ಸು ಅದು ಸ್ವಲ್ಪ ನಾನು ಹೇಳೋದು ಎಕ್ಸ್ಪ್ರೆಷನ್ ಕೂಡ ಬೀನ್ ಅ ಲಿಟಲ್ ಬೆಟರ್. ಈ ಸಿಂಗಿಂಗ್ ಏನಾಗುತ್ತೆ, ಒಂದು ಮಾಡುವಾಗ ಲಿಟಲ್ ಅಫ್ಕೋರ್ಸ್ ಮಿಸ್ಟೇಕ್ಸ್ ಇದೇ ಇರುತ್ತೆ ಲೈವ್ ಸಿಂಗಿಂಗಲ್ಲಿ. ಬಟ್ ಓನ್ಲಿ ಥಿಂಗ್ ಇಸ್ ಆ ಖುಷಿಯಲ್ಲಿ ಹಾಡಿದಾಗ ಔಟ್ಪುಟ್ ಬೇರೆ ಥರ ಬರುತ್ತೆ. ದಟ್ಸ್ ವಾಟ್. ಆ ಎಕ್ಸ್ಪ್ರೆಷನ್ ಸ್ವಲ್ಪ ಮಿಸ್ಸಿಂಗ್ ಅನಿಸ್ತು. ಅದರ್ವೈಸ್ ಇಟ್ ವಾಸ್ ಗುಡ್. ಥ್ಯಾಂಕ್ ಯು. ಇದು ಈ ಹಾಡು ತುಂಬ ಇಂಪಾದ ಮತ್ತು ತುಂಬ ಟಫ್ ಕಂಪೋಸಿಷನ್ ಇದು. ಇದು ಹೇಗೆ ರಚನೆ ಆಗಿದೆಯೋ ಅದೊಂಥರ ವಿಚಿತ್ರವಾದ ರಚನೆ ಇದು. ಗುರು ಭಾಳ ಚೆನ್ನಾಗಿ ವರ್ಕ್ ಮಾಡಿದ್ದಾರೆ. ಆರ್ಕೆಸ್ಟ್ರೇಷನ್ ಕೂಡ ಅಷ್ಟೇ ಒಂದು ಭಾಳ ಒಂದೊಂದು ಇದು ಕೂಡ ಒಂದೊಂದು ಬಿಟ್ ಕೂಡ ಯೋಚನೆ ಮಾಡಿ, ರಿದಮ್ ಪ್ಯಾಟ್ರನ್ನು ಕೂಡ ತುಂಬ ಯೋಚನೆ ಮಾಡಿ ಮಾಡಿರುವಂಥದ್ದು. ಸಾಮಾನ್ಯವಾಗಿ ಒಂದು ಪ್ಯಾಟ್ರನ್ ಅಂದರೆ ಒಂದು ಲೂಪ್ ಹೋಗ್ತಾ ಇರುತ್ತದೆ, ಇದು ಹಾಗಲ್ಲ. ಅಲ್ಲಿ ಚೇಂಜ್ ಓವರ್ಸು ಅದೆಲ್ಲ ತುಂಬ ಚೆನ್ನಾಗಿ ಗುರು ವರ್ಕೌಟ್ ಮಾಡಿದಂಥ ಹಾಡಿದು. ಅದನ್ನು ಈಗ ಜ್ಞಾಪಿಸಿದಿರಿ ಮತ್ತೆ ಎಲ್ರಿಗೂ, ಕನ್ನಡಿಗರಿಗೆ. ಸೊ ಅದಕ್ಕೆ ಒಂದು ಅಭಿನಂದನೆಗಳು ಶ್ರೀಗೌರಿ. ಥ್ಯಾಂಕ್ ಯು ಸರ್. ಇದು ಎಕ್ಸ್ಪ್ರೆಷನ್ ಸಾಲದು, ಇನ್ನು ಸ್ವಲ್ಪ ಬೇಕು, ಪ್ರಾಕ್ಟೀಸ್ ಬೇಕಮ್ಮ. ಓಕೆ ಸರ್. ಗಾಡ್ ಬ್ಲೆಸ್. ಥ್ಯಾಂಕ್ ಯು. ಎಸ್, ಥ್ಯಾಂಕ್ ಯು ಮನೋಹರ್ ಸರ್. ಎಸ್ ಗೌರಿಯರೇ, ನಗ್ನಗ್ತಾ ಇರಿ. ಥ್ಯಾಂಕ್ ಯು ಸೋ ಮಚ್ ಗೌರಿ. ಸೂಪರ್ ಸಿಂಗರ್
ಗುರುಕಿರಣ್ ರಾವ್ ಸರ್ ಈ ಒಂದು ಸುತ್ತಿನ ಈ ಒಂದು ವೇದಿಕೆಯಲ್ಲಿ ಸ್ಪರ್ಧಿಸಲು ಬರ್ತಾ ಇದ್ದಾರೆ. ಈ ವೇದಿಕೆಗೆ ಕಲ್ಲಡ್ಕದಿಂದ ಮಮತಾ. ಪ್ಲೀಸ್ ವೆಲ್ಕಮ್ ಆನ್ ದ ಸ್ಟೇಜ್ ಮಮತಾ ಕಲ್ಲಡ್ಕ. ಬೆಸೆದ ಹಬ್ಬ ಕಣ್ತುಂಬ ಪ್ರೀತಿ ಹಬ್ಬ
ಮಮತಾ ಅವರೇ, ಹೇಳಿ ಸರ್. ಎಲ್ಲೆಲ್ಲ ಹಬ್ಬ? ಎಲ್ಲ ಕಡೆ. ಎಲ್ಲ ಕಡೆ ಹಬ್ಬ. ಹಬ್ಬಕ್ಕೆ ರೆಡಿಯಾಗಿ ಬಂದಿದ್ದೀರಾ? ಹೌದು. ಯಾರು ಡ್ರೆಸ್ ಡಿಸೈನ್ ಮಾಡಿರೋದು? ನೀವೇ? ಇಲ್ಲ. ಇಲ್ಲ, ಇಲ್ಲಾಂದರೆ ಯಾವಾಗಲೂ ನೀವು ಮಾಡೋದಲ್ವ? ಹೌದು. ಎಸ್. ಓಕೆ, ನಿಮ್ಮ ಈ ಹಬ್ಬದ ಗೀತೆ ನಮ್ಮ ಜಡ್ಜಸ್ಗಳಿಗೆ ಎಷ್ಟು ಇಷ್ಟ ಆಗಿದೆ ಅಂತ ಕೇಳುವಂಥ ಸಮಯ. ವಿ ಮನೋಹರ್ ಸರ್, ಇವರ ಹಬ್ಬ ನಿಮಗೆ ಎಷ್ಟು ಇಷ್ಟ ಆಗಿದೆ? ನಿಜವಾಗ್ಲೂ ಒಳ್ಳೆ ಹಬ್ಬ ಆಯಿತು. ಚೆನ್ನಾಗಿ ಆಡಿದೆ ಮಮತಾ. ಥ್ಯಾಂಕ್ ಯು ಸರ್. ತುಂಬ ಚೆನ್ನಾಗಿ ಆಡಿದ್ಯಾ, ಪ್ರಯತ್ನ ಮಾಡಿದ್ಯಾ, ಅದಕ್ಕೆ ಮೆಚ್ಚಬೇಕು. ನನಗೆ ನಮ್ಮ ಗುರುದು ಹಾಡು ಕೇಳಿದಾಗೆಲ್ಲ ಆರ್ಕೆಸ್ಟ್ರೇಷನ್ ಯಾವ ಥರ ಮಾಡಿರ್ತಾರೆ ಅಂತ ಅದ್ರ ಬಗ್ಗೆ ನಾನು ಗಮನ ಕೊಡ್ತೀನಿ. BGMಸು, ಆರ್ಕೆಸ್ಟ್ರಾ ಇದೆಲ್ಲ ತುಂಬ ಚೆನ್ನಾಗಿ ವರ್ಕೌಟ್ ಮಾಡಿದ್ದಾರೆ ಈ ಸಾಂಗಲ್ಲಿ. ಸೊ ಅದು ತುಂಬ, ಅದಕ್ಕೆ ಒಂದು ಹಾಡು ಹಿಟ್ಟಾಗಬೇಕಾದ್ರೆ ಸುಮ್ಮನೆ ಅಲ್ಲ, ಅಷ್ಟು ಹಾರ್ಡ್ ವರ್ಕ್ ಮಾಡಿದಾಗಲೇ ಒಂದು ಸಾಂಗ್ ಹಿಟ್ಟಾಗೋದು. ಪ್ರತಿ ಯುಗಾದಿಗೂ ಇದು ಹಾಡು ಕಂಪಲ್ಸರಿ. ಒಂದು GK ವೆಂಕಟೇಶದು ಯುಗ ಯುಗಾದಿ ಕಳೆದರು ಯುಗಾದಿ, ಅದು ಪರ್ಮನೆಂಟು. ನೆಕ್ಸ್ಟ್ ಇದೆ. ಸೊ ಇನ್ಯಾರ ಹಾಡು ಯಾರಿಗೂ ಸಿಕ್ಕಿಲ್ಲ. ಆ ಥರ ಸಿಗೋದು ಕೂಡ ಒಂದು ಅದೃಷ್ಟ, ಒಂದು ಹಬ್ಬದ ಹಾಡು ಸಿಗೋದು, ಅದು ಗುರುಗೆ ಸಿಕ್ಕಿದೆ. ಸೊ ಗುರು ಅಭಿನಂದನೆಗಳು. ಸೊ ಮಮತಾ ಸರ್, ಗುಡ್ ಲಕ್ ಅಮ್ಮ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಮನೋಹರ್ ಸರ್. ಓವರ್ ಟು ಮಣಿಕಾಂತ್ ಕದ್ರಿ ಸರ್. ಮಮತಾ ಸರ್ ನಮಸ್ತೆ. ನಮಸ್ತೆ. ತುಂಬ ಚೆನ್ನಾಗಿ ಆಡಿದೆ. ಥ್ಯಾಂಕ್ ಯು ಸರ್. ಟೆಂಪೋ ಫಾಸ್ಟ್ ಇತ್ತು, ಬಟ್ ಆದರೂ ಯು ಕೈಂಡ್ ಆಫ್ ಮ್ಯಾನೇಜ್. ಅಂದರೆ ನೀವೆಲ್ಲ ಇನ್ನೂ ಫೈನಲ್ ರೌಂಡ್ಸಲ್ಲಿ ಇರೋದ್ರಿಂದ ಒಳ್ಳೆ ಸಿಂಗರ್ಸ್ ನೀವೆಲ್ಲ. ಸೊ ನಮಗೆ ಎಕ್ಸ್ಪೆಕ್ಟೇಷನ್ ಜಾಸ್ತಿ ಆಗ್ತಾಯಿದೆ. ಓಕೆ, ಆ್ಯಂಡ್ ಅದೇ ನಾನು ಮನೋಹರ್ ಸರ್ ಹೇಳ್ದಂಗೆ ನಾನು ತುಂಬ ಟ್ರ್ಯಾಕ್ ಬಗ್ಗೆ ಕಂಪೋಸಿಂಗ್ ಹೆಂಗೆ ಮಾಡ್ತಾರೆ, ಅದನ್ನು ಆರ್ಕೆಸ್ಟ್ರೇಷನ್ ಹೆಂಗೆ ಮಾಡ್ತಾನೆ ಅಂತ ಅದು ಯೋಚನೆ ಮಾಡ್ತಾಯಿದ್ದೆ. ಆ್ಯಂಡ್ ಬ್ಯೂಟಿಫುಲಿ ಡನ್ ಗುರು ಸರ್. ಆ್ಯಂಡ್ ಗುಡ್ ಲಕ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಥ್ಯಾಂಕ್ ಯು. ರಾಜ್ಗೋಪಾಲ್ ಸರ್. ಮಮತಾ ಸರ್ ನಮಸ್ತೆ. ನಮಸ್ತೆ. ಒಂದು ವಂಡರ್ಫುಲ್ ಕಂಪೋಸಿಷನ್, ಹಾಗೆ ಯಾವ ಸ್ಯಾಂಗ್ ಇಟ್ ವಂಡರ್ಫುಲಿ, ತುಂಬ ಚೆನ್ನಾಗಿ ಹಾಡಿರಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ನಿಮ್ಮ ಸರ್. ವಾಯ್ಸಲ್ಲಿ ಆ ಒಳ್ಳೆಯ ಸ್ವೀಟ್ನೆಸ್ ಅಷ್ಟೇ ಚೆನ್ನಾಗಿ ಬರ್ತಾಯಿತ್ತು. ಏನೋ ಈ ವಾಯ್ಸ್ ನಿಮಗೆ ಒಳ್ಳೆ ಬ್ಲೆಂಡಾಗಿ ಅನಿಸುತ್ತೆ. ಈ ಹಾಡು ನಿಮ್ಮ ವಾಯ್ಸಿಗೆ ಒಳ್ಳೆ ಬ್ಲೆಂಡ್ ಇದ್ದಾಗ ಆಗ್ತಾಯಿತ್ತು. ಐ ಲೈಕ್ ಇಟ್. ತುಂಬ ಚೆನ್ನಾಗಿತ್ತು. ಥ್ಯಾಂಕ್ ಯು ಸರ್. ಆಮೇಲೆ ಅಲ್ಲಿ ಅದೊಂದು ಫಸ್ಟ್ ಚರಣದಲ್ಲಿ ಹಳೆಯ ಬಳೆಯ ತೊಳೆಯನ ಇದೆಯಲ್ಲ, ಅಲ್ಲಿ ಸ್ವಲ್ಪ ಎಡವಟ್ ಥರ ಆಯಿತು. ಹೈ ರೇಂಜ್ ಕಷ್ಟ ಆಯಿತು ಅಥವಾ ಏನೋ ಸಮಥಿಂಗ್ ಸ್ವಲ್ಪ ಅದೊಂದು ಫ್ಯೂ ವರ್ಡ್ಸ್ ಸ್ವಲ್ಪ ಏನೋ ಫಂಬಲ್ ಆದಾಗ ಆಯಿತು. ಅದರ್ವೈಸ್ ಎವ್ರಿವೇರ್ ಇಟ್ ವಾಸ್ ಸೌಂಡಿಂಗ್ ಗುಡ್ ರೆಂಡಿಷನ್. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಸರ್. ಎಸ್. ಇವಾಗ ಯಾರ ಹತ್ರ ಕೇಳುವಂಥ ಸಮಯ? ಗುರು ಕಿರಣ್ ಸರ್. ನೀವೇ ಕೇಳ್ತೀರಾ? ನಿಮ್ಮ ಹೇಗೆ ಕೇಳ್ತೀರಾ ನೀವು? ಸರ್ ನನ್ನ ಹಾಡು ಹೇಗೆ ಆಯಿತು? ಎಲ್ಲರೂ ಹೇಳಿದಲ್ವಾ, ನೀವು ಕೂಡ ಹೇಳಿ. ಏನು ಹೇಳಬೇಕು? ನಾನು ಹಾಡಿದ ಹಾಡು ಹೇಗಾಯಿತು ಅಂತ ನಿಮ್ಗೆ ಇಷ್ಟ ಆಯಿತಾ? ಹೆಂಗೆ ಹೇಳ್ಬೇಕು, ಏನಂತ ಹೇಳ್ಬೇಕು? ಹೇಳ್ತೀನಿ. ನಂಗೆ ಗೊತ್ತಾಗ್ತಿಲ್ಲ, ನೀವೇ ಹೇಳಿ ಸರ್. ಇಲ್ಲ, ಚೆನ್ನಾಗಿತ್ತು. ಬಟ್ ಓಪನಿಂಗ್ ಹಾಡುವಾಗ ನನಗೆ ಡೌಟ್ ಆಯಿತು. ಹಾಡುವಾಗ ನೀನು ಆ್ಯಕ್ಚುಲಿ ಫಸ್ಟ್ ಎಲ್ಲೆಲ್ಲೆಲ್ಲೂ ಹಬ್ಬ ಈ ನೋಟ್ ರೀಚ್ ಆಗಿರಲಿಲ್ಲ, ಫ್ಲ್ಯಾಟ್ ಆಗಿತ್ತು. ಸೊ ಸ್ವಲ್ಪ ಡೌಟ್ ಆಯಿತು ಎಲ್ಲಿ ಇತ್ತೀಯ ಅಂತ. ಬಟ್ ಚರಣದಿಂದ ಇವು ಮೇಡ್ ಇಟ್ ಅಪ್. ಐ ಥಿಂಕ್ ಎಲ್ಲ ಟ್ರೈ ಮಾಡಿದ್ಯಾ. ಚಿತ್ರಮ್ಮ ಏನು ಹಾಡಿದ್ದಾರೆ ಅದನ್ನು, ಇಟ್ಸ್ ಮೈ ಫೇವ್ರೆಟ್ ಸಿಂಗರ್ಸ್ ಇಬ್ಬರು, ಚಿತ್ರ ಆಮೇಲೆ ಸೋನು ನಿಗಮ್ ಅವರು ಹಾಡಿದ್ದು. ಡನ್ ಎ ಗುಡ್ ಜಾಬ್, ಸೂಟ್ ಆಗಿದೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಥ್ಯಾಂಕ್ ಯು ಗುರೂಜಿ. ಮಮತಾ, ಇರಗಿಂಚ ಅಂಡ್ ಪರ್ಫಾರ್ಮೆನ್ಸ್ ಇನೀತಾ ಶೋಕಾಂಡ್ ಖುಷಿ ಅಂಡೆ ಖುಷಿಲಾಂಡ್ ಜಡ್ಜಸ್ ಕಮೆಂಟ್ಸ್ ಬರೋಕೆ ಎಂಚಾಂಡೆ ಮಸ್ತ್ ಖುಷಿ ಅಂಡ್ ಆತೇನು ಮಸ್ತ್ ಖುಷಿ ಆಯ್ತು. ನೀ ಖುಷಿ ಬಂಡ ಅವು ಹಬ್ಬದ ಲೆಕ್ಕ ಒಪ್ಪೋಡು. ಹಬ್ಬ ಬಂಡ ಇಂಜ ಆಮೇಲೆ ಪಟಾಕಿ ಮೇಟು ಒಂದು ಇಚ್ಛತೆ ಬಟ್ ಇನ್ನೊಂಜಿ ಫೀಲ್ ಮಲ್ತದ ಒಂಜಿ ಖುಷಿ ಆತನ ಪನ್ನೋಡಿಗೆ ಮಸ್ತ್ ಖುಷಿ ಅಂಡ್ ಆತೆ ಮುಗಿತೀರಿ ಬೇಗ. ಎಸ್ ಮಮತಾ, ಥ್ಯಾಂಕ್ ಯು. ಬಾರಿ ಶೋಕು ಪಾತೇರಿ ಮಸ್ತ್ ಖುಷಿ ಅಂಡಿರ ಪಾತೇರಿದು ಅವಂದೇ. ನಾನು ನೆಕ್ಸ್ಟ್ ರೌಂಡ್ಗೆಲ್ಲ ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ಥ್ಯಾಂಕ್ ಯು. ಪ್ರತಿಯೊಬ್ಬರು ಸ್ಪರ್ಧಿಗಳು ನಾ ಮುಂದು ತಾ ಮುಂದು ಅಂತ ಹೇಳಿ ತೀರ್ಪುಗಾರರ ಮನಸ್ಸನ್ನು ಗೆಲ್ತಾ ಇದ್ದಾರೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್, ಪವರ್ಡ್ ಬೈ ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ಮತ್ತು ಸಂತೋಷ್ ಬಾಯ್ಲ್ಡ್ ರೈಸ್. ಸಹ ಪ್ರಾಯೋಜಕರು